ನಮ್ಮ ದಾರಿಯಲ್ಲಿ ನಾವು ಹೋಗುತ್ತಿರುವಾಗ ಒಂದೇ ಬಾರಿಗೆ ಸಿಂಹ ಎದುರಾದರೆ ನಮ್ಮ ಸ್ಥಿತಿ ಹೇಗಿರಬಹುದು ಅಲ್ಲವೇ? ಇಂತಹ ಸಂದರ್ಭದಲ್ಲಿ ಬಹುತೇಕ ಜನರು ಹೆದರಿ ಓಡುವ ಸನ್ನಿವೇಶವೇ ಹೆಚ್ಚಿದೆ. ಆದರೆ ಇಲ್ಲಿಬ್ಬರು ಬೈಕ್ ಸವಾರರಿಗೆ ಇಂತಹದೇ ಒಂದು ಅನುಭವವಾಗಿದ್ದು, ಅವರು ಇಂತಹ ಪರಿಸ್ಥಿತಿಯಲ್ಲಿ ಶಾಂತವಾಗಿ ವರ್ತಿಸಿ ಸಿಂಹದೊಂದಿಗೆ ಸಂಘರ್ಷ ನಡೆಸದೆ ಅಪಾಯದಿಂದ ಪಾರಾಗಿದ್ದಾರೆ. ಐಎಫ್ಸಿ ಅಧಿಕಾರಿ ಸುಶಾಂತ ನಂದಾ ಟ್ವಿಟರ್ನಲ್ಲಿ ಶೇರ್ ಮಾಡಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದು ಮಾಡುತ್ತಿದೆ. ಸಿಂಹಗಳು ಎದುರಿಗೆ ಬಂದಾಗ ಯಾವ ರೀತಿಯಲ್ಲಿ ಶಾಂತವಾಗಿ ವರ್ತಿಸಬೇಕು ಎಂಬುದನ್ನು ಈ ವಿಡಿಯೋ ತೋರಿಸುವಂತಿದೆ. ಎದೆ ಜಲ್ ಎನಿಸುವ ದೃಶ್ಯ ವಿಡಿಯೋದಲ್ಲಿದ್ದು, ಇಬ್ಬರು ಸವಾರರಿದ್ದ ಬೈಕ್ನ ಎದುರಿಗೆ ಬಂದ ಹೆಣ್ಣು ಸಿಂಹವೊಂದು ಬೈಕ್ನ ಸಮೀಪದವರೆಗೆ ಬಂದು ರಸ್ತೆ ದಾಟಿ ಮರೆಯಾಗೋದನ್ನು ಕಾಣಬಹುದಾಗಿದೆ. ದ್ವಿಚಕ್ರ ವಾಹನವು ಮಣ್ಣಿನ ರಸ್ತೆಯ ಮೇಲೆ ಹೋಗುತ್ತಿದ್ದ ವೇಳೆಯಲ್ಲಿ ಏಕಾಏಕಿ ಹೆಣ್ಣು ಸಿಂಹವು ಎದುರಿಗೆ ಬಂದಿದೆ. ಸಿಂಹಿಣಿಯನ್ನು ನೋಡುತ್ತಿದ್ದಂತೆಯೇ ಗಾಡಿಯನ್ನು ನಿಲ್ಲಿಸಿದ ಇಬ್ಬರು ನಿಧಾನವಾಗಿ ಮಾತನಾಡಿದ್ದಾರೆ. ಸಿಂಹಿಣಿಯು ಸ್ವಲ್ಪವೇ ದೂರದಿಂದ ಗದ್ದೆಯನ್ನು ದಾಟಿ ಪಾರಾಗಿದೆ. ಈ ವಿಡಿಯೋವನ್ನು ಶೇರ್ ಮಾಡಿರುವ ಸುಶಾಂತ, ನಂದಹಳ್ಳಿಯ ರಸ್ತೆಯಲ್ಲಿ ಸಹ ಪ್ರಯಾಣಿಕರು, ಭಾರತದಲ್ಲಿ ಈ ರೀತಿಯ ಘಟನೆಗಳು ನಡೆಯುತ್ತದೆ ಎಂದು ಶೀರ್ಷಿಕೆ ನೀಡಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.